ನಮಸ್ತೆ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಮುನ್ನಿಯವರೇ, ಥ್ಯಾಂಕ್ ಯು ಗೀತಕ್ಕ. ಒಣಸಾಂಡಿ ಒಣಸ್ಮಂತರ ಅದ ಸ್ಪೆಷಲ್ ಒಣಸಾಂಡಿ ಬೆಂಡಿಕಾಯಿ ಇರ್ನಾನೆ ಒಣಸು ಇಂಚ ಉಳ್ಳರು ಯಾನು ಹುಷಾರುಳ್ಳೆ ಮುನ್ನಿ ಸಿಸ್ಟರ್. ಲೈಕ್ 100. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಖಿಲ ಇಂಚ ಉಳ್ಳರು ಒಣಸಾಂಡಿ ಅದೇ ಸ್ಪೆಷಲ್ ನಿಖಿಲೆಗೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಂಚ ಒಳ್ಳರು ಯಾನು ಸೌಖ್ಯ. ಥ್ಯಾಂಕ್ ಯು ಮುನ್ನಿ ಸಿಸ್ಟರ್. ಲೈವ್ ಬತ್ತಿನಕ್ಕೆ ಇರು ಎಂಕಲೆಲ್ಲ ಲೈವ್ ಇಡು ಬರೋಡಿ ಅವರ ಎಲ್ಲ ಮೀನು ತೂಕ ಚೀಫ್ ಗೆಸ್ಟ್. ಇನ್ನು ಶನಿವಾರ ಜನ ಕಮ್ಮಿ ಪುಣ ಅಂತ. ಒಣ ಸಾಂಡನ್ನ ಸ್ಪೆಷಲ್ ಇಜ್ಜಿ ವೆಜ್ ಎಂಕಲ ಕಣತೆ ನೀನು ಒಳ ಸ್ಪೆಷಲ್ ದಾದ ಮನ್ಪುಣತೆ. ಸೆಕೆ ಪಂಡ ಸೆಕೆ. ನಮಸ್ತೆ ಎಲ್ಲರಿಗೂ, ಮೇಲಿದ್ದವರಿಗೆ. ತುಂಬ ಮಂದಿ ಇದ್ದಾರೆ, ಕೆಳಗೆ ಬರುವುದಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಮನಸ್ಸಿದ್ದವರು ಕೆಳಗೆ ಬಂದು ಮಾತಾಡಿ. ಪಾಪ ಇಬ್ಬರೇ ನಮಗೆ ಹಾಯ್ ಹೇಳಿದ್ದಾರೆ ಇಷ್ಟವರೆಗೆ. ಸೊ ಅದನ್ನು ಮುಂದುವರಿಸಿ. ನೀವು ಅವರ ಹಾಯ್ ಹೇಳಿದ್ದಾರೆ, ಬಾಯ್ ಅಂತ ಹೇಳುವುದಕ್ಕಿಂತ ಮುಂಚೆ ನೀವೆಲ್ಲ ಬರಬೇಕು ಸಭೆಗೆ. ಅನ್ನ ಸುರುಕೆ ಒಂಜಿ ಭಕ್ತಿಗಿದೆ ಬಂದು ಸುಲ್ಮಾನ್ ಪ್ಲೇ ಮಾಡೋದು. ಓಕೆ ಓ ಭಕ್ತಿ ಗೀತಾವಿ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಹೇಳು ಮಗುವೆ ನೀನೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಅವಿನಾಶ್ ಅವರೇ ವೆಲ್ಕಮ್ ಟು ಲೈವ್. ಎಂಚೊಲ್ಲರು ತುಷಾಂತ್ ಬ್ರೋ ವೆಲ್ಕಮ್ ಟು ಲೈವ್. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಒಂದು ಕೈಯ ಹಿಡಿದೆ, ಕಂದಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ,
ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದ ನಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಥ್ಯಾಂಕ್ ಯು. ಅವು ಆರು ಕೇಂದ್ರಿ ಒಂಜಿ ಭಜನೆ ಭಕ್ತಿಗೀತೆ ಪಾಲನೆ ಮಾಡೋದು ಅಂಚ ఒక సాధారణ సరి అణుపు రంచ పని కందాడు ఒక ఐదిండ పని పూజ అంచ ఏలా కేంట మాత్రం ఇజిండొచ్చి ఒక కారణ డ్యూటీ ఆడ లైవ్ ఆడ దాని ఏర్లు ఇచ్చారు మరిని అవినాష్ బ్రో దానికి వాట్ కర్రీ వాట్ స్పెషల్ టుడే ಗೀತಕ್ಕ ಸೂಪರ್ ಬಂದಿದೆ. ಥ್ಯಾಂಕ್ ಯು ಗೀತಕ್ಕ. ಸುಶೀಲ್ ರಾಮ್ ಬರ್ತೀರಿ. ಹಾಯ್ ಸುಶೀಲ್ ರಾಮ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಯಾವ ಊರು ನಿಮ್ಮದು? ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ್ದೀನಿ ನಿಮ್ಮನ್ನು. ಸುರಕ್ಷಾ ಶೆಟ್ಟಿ ಬರ್ತೀರಿ. ಹಾಯ್ ಸುರಕ್ಷಾ ಶೆಟ್ಟಿ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್ಕೆ. ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ ವನಸಾಂಡೆ ದಾದೆ ಸ್ಪೆಷಲ್ ಒಲ್ಪ ಊರು. ಅವಿನಾಶ್ ಬ್ರೋ ಆಂಡೆ ವನಸಿ ದಾದೆ ಸ್ಪೆಷಲ್ ಎಂಕ ದಾಲಜ್ಜಿ ಸ್ಪೆಷಲ್ ಬೆಂಡಿಕಾಯಿ ಉಪ್ಪು ಕರಿ ಕೋಸ್ಟಲ್ ಸ್ಪೈಸ್. ಹಾಯ್ ಪನ್ನೊಂದಿಲೇರು. ಸುಶೀಲ್ ರಾಮು ಸಬ್ಸ್ಕ್ರೈಬ್ ಪ್ಲೀಸ್ ಪನ್ನೊಂದಿಲೇರು. ಹಾಯ್ ಸುಶೀಲ್ ಬ್ರೋ, ನಿಮ್ಮದು ಚಾನೆಲ್ ಇದೆಯಾ? If you have channel, please go to my channel, then watch 1 or 2 videos, put a comment, we will support you back. Thank you. ಹಾಗೆಯೇ ಮೇಲೆ ಕೋಸ್ಟಾ ಸ್ಪೈಸ್ ಅಂತ ಇದ್ದಾರೆ, ಅವರದ್ದು ಸಹ ಚಾನಲ್ ಸಪೋರ್ಟ್ ಮಾಡಿ. ಮುನ್ನಿ ಸೂಪರ್ ಬಣ್ಣದಲ್ಲಿ ಥ್ಯಾಂಕ್ಸ್ ಮನೋಲ್ಲಿ ದಾದಕ್ಕೆ ಇರ್ನ ನಾವು ಚಾನೆಲ್ ಸುಶೀಲ್ ರಾಮ್ ಸಂಪತ್ತನ್ನೇ ಬರ್ತೀರಿ. ವೆಲ್ಕಮ್ ಟು ಲೈವ್ ಸಂಪತ್ತನ್ನ ಹೆಂಚ ಉಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಉಂಬ್ಳೆ. ಇನ್ನು ಪೂರ ಸೆಟ್ಟಿಂಗ್ ಹಾಕಿದ್ದೇನೆ ಅರ್ಜೆಂಟ್ ಪೂರ ಕಿದೇ ಓದಿತ್ತೆ ಇತ್ತೆ ಬರ್ತೀನಿ. ಮುನ್ನಿ ಉಳ್ಳೇರಿ ಅಂದಿ ಮುನ್ನಿ ಉಳ್ಳೇರಾ? ಎಸ್, ಮುನ್ನಿ ಅವರಿದ್ದಾರೆ. ಅವರೇ ನಮ್ಮ ಫಸ್ಟ್ ಲೈಕ್ ಇವತ್ತು, ಅವರು ಮತ್ತು ಗೀತಕ್ಕ. ಸೊ ನೀವೀಗ ಬಂದಿದ್ದೀರಾ, ಮಾತಾಡಿ. ಇನ್ನು ಎಂಥ ಸಮಸ್ಯೆ ಎಂಥ ಸಮಸ್ಯೆ ಅಲ್ಲ, ಎಂಥ ವಿಶೇಷಗಳು? ಎಲ್ಲ ಲೈವ್ ಉಂಡೆ ಮುನ್ನಿ ಸಂಪು ಇರ್ನ ಎಲ್ಲ ಪಗೆಲ್ಲ ಲೈವ್ ಅನ್ಪಡೋದು ಪಿನ್ನಿ ಓಪನ್ ಲೈವ್ ಅನ್ಪಗಂದು ಎರಡಲ್ಲ ಚಾನೆಲ್ ಬರ್ಪೇರ. ಅನ್ನಪ್ಪಚ್ಚರವ್ರು ಬಂದರು. ನಮಸ್ತೆ ಸರ್, ಬಂದಾಯಿತು ಅಂತಿದ್ದಾರೆ. ಹೌದು ಆಯಿತು. ಮನೆಗೆ ರೀಚ್ ಆದ್ರೆ ನೀವು ಲೈವೆಲ್ಲ ಎಂಡ್ ಮಾಡಿದ್ರಲ್ಲ, ಖುಷಿ ಆಗ್ತದೆ ಮಾರೆ ನಿಮ್ಮ ಲೈವಲ್ಲಿ ತುಂಬ ಜನ ಬರ್ತಾರಲ್ಲ. ಮನೆಯಲ್ಲಿದ್ದೇನೆ. ಹೌದಾ? ಓಕೆ. ಊಟ ಎಲ್ಲ ಆಯ್ತಾ? ಇಲ್ಲ ಇನ್ನು ಆಗಬೇಕಾ? ಇವತ್ತು ಸ್ಯಾಟರ್ಡೆ ಅಲ್ಲ, ಲೇಟ್ ಅಲ್ಲ ಸ್ವಲ್ಪ, ನಾಳೆ ರಜೆ.
ಈಗ ಊಟ ಮಾಡ್ತಾ ಇದ್ದೀನಿ. ಹೌದಾ, ಎಂಜಾಯ್ ದ ಡಿನ್ನರ್ಸ್. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ, ಅದು ಎಲ್ಲ ಕಪ್ಪೆಲ್ಲ ಮಾಡಿ ಬಂದಿತ್ತು. ಯಾವುದಾದ್ರೂ ಒಂದು ಸಾಂಗ್ ಹೇಳಿಯಾ? ಓಕೆ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ನಂಬಿದ ನಿನ್ನಯ ಚರಣ, ನಂಬಿದ ನಿನ್ನಯ ಚರಣ, ಪಾಲಿಸಬೇಕು ಕರುಣಾ ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ, ಅಳಗಿರಿಯಲ್ಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂದ. ಕೊಳಲ ಧ್ವನಿಯದೋ ಚಂದ, ನಮ್ಮ ಕುಂಡಲರಾಯ ಮುಕುಂದ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ಮೂಡಲಗಿರಿಯಲ್ಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ, ಮೂಡಲಗಿರಿಯಲ್ಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ. ಈಡಿಲ್ಲ ನಿನಗೆ ಶ್ರೀಕಾಂತ, ಈರೇಳು ಲೋಕಕನಂತ ಅನಂತ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ, ನಿನಗೆ ತಕ್ಕೆ ಬಾರದು ಕರುಣಾ. ಥ್ಯಾಂಕ್ ಯು. ಹಾಯ್ ಕಾಪು ಅಕ್ಕ ಬಣದಲ್ಲರು. ಹಾಯ್ ಹೇಮಂತ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಏರ್ ಕಾಪು ಅಕ್ಕ ಧನಂಜಯ ಮೂಲ್ಯ ಬರ್ತಾರೆ. ಹಾಯ್ ಧನಂಜಯ ಮೂಲ್ಯರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ, ಹೇಗಿದ್ದೀರಿ? ಮಳೆ ಉಂಟಾ ಬೊಂಬೈಯಲ್ಲಿ? ಯಾರೆಲ್ಲ ಊರಲ್ಲಿ ಮಳೆ ಇದೆ ಅಂತ ಹೇಳಿ ಆಯಿತಾ. ವನಸಾಂಡ್ ಮೂಲು ಬಾರಿ ಬರ್ಸ ಉಂಡು ಅಂದ ಮುರಣಿ ಬರ್ಸ ಇಜ್ಜಿ ಬಣಂತ ಇತ್ತೆ ಬರ್ಸ ಉಂಡು ಬಣಲ್ಲ ವೇ ದಾದ ಸ್ಪೆಷಲ್ ಎಂಕ್ ದಾಲಜ್ಜ ಬೆಂಡಿಕಾಯಿ ಉಪ್ಪು ಕರಿ ಬೊಕ್ಕ ಗಂಜಿ. ಹರಿನ ಬತ್ತೀರಿ. ಹಾಯ್ ಹರಿನ ಸಿಸ್ಟರ್, ವೆಲ್ಕಮ್ ಟು ಲೈವ್. ಹೆಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಶೋಕ್ ಜಮಾದಾರ್ ಬರ್ತೀರಿ. ಹಾಯ್ ಬ್ರೋ ಹೇಗಿದ್ದೀರಾ ಅಂತಿದ್ದಾರೆ. ಹಾಯ್ ಅಶೋಕ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ನಮ್ಮ ಚಾನೆಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.
ಗೀತಕ್ಕ ಅಣ್ಣ ಮೂಲು ಮಸ್ತ್ ಬರ್ಸ ಊರುಡ್ಲ ಬರ್ಸ ಉಂಡೆ ಓ ಅಂದೆ ಓಕೆ ಓಕೆ ವನಸಾಂಡೆಗೆ ಏನೊಂದಿಲ್ಲ ವನಸಾಂಡ್ ಸಿಸ್ಟರ್ ಇರ್ನಾಡೆ ವನಸ್ ದಾದೆ ಸ್ಪೆಷಲ್ ಇರೆಗ್ ಲೈಕ್ ಡನ್ ಪಡೋದಿಲ್ಲ ಥ್ಯಾಂಕ್ ಯು ಅಂದಿಗೆ ಊರುಡ್ಲ ಬರ್ಸ ಬೊಕ್ಕ ಬಾಂಬೆಡ್ಲ ಬರ್ಸ ಸೂಪರ್ ಬ್ರೋ ಪಡೋದಿಲ್ಲ ಯಾವ ಊರು ಅಶೋಕ್ ಬ್ರೋ ನಿಮ್ಮದು ಫಸ್ಟ್ ಟೈಮ್ ಬಂದಿದ್ರೆ ಮುಂಚೆಮ್ಮೆ ಬಂದ್ರ ಅಂತ ಆಗ್ತದೆ ನನಗೆ ಹಿಂದಿನ ಕಾಲದಲ್ಲಿ ಹಿಂದೊಮ್ಮೆ ಬಂದಿದ್ದೀರಿ ನೀವು ಹೌದು ಹಾಯ್ ಅಂತ ಹೇಳಿದ್ದೀರಿ ಮಾತಾಡಲಿಲ್ಲ ಹಾಯ್ ಅಂತ ಹೇಳಿದ್ದೀರಿ ರೇಮಂಡ್ಸ್ ಅವರು ಬಂದರು ಹಾಯ್ ರೇಮಂಡ್ಸ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಊಟ ಆಯ್ತಾ ನಿಮ್ಮದು ಏನು ವಿಶೇಷ ಮತ್ತೆ ಹೇಗಿತ್ತು ಇವತ್ತಿನ ದಿವಸ ಹರಿನ ಇಂಕ ಮೀನು ಬರೋದಿಲ್ಲ ರೀ ಅಶೋಕ್ ಗುಲ್ಬರ್ಗದಿಂದ ಓಕೆ ರೇಮಂಡ್ಸ್ ಲೈಕ್ ಅಂತಿದ್ದಾರೆ ಹರಿನಾರವರು ಬಾಂಬೆ ರೋಡ್ ಫುಲ್ಲು ನೀರಿಗೆ ಅಂದಿ ಮೂರ್ತಿಯನ್ನೇ ಬರ್ತೀರಿ ಹಾಯ್ ಮೂರ್ತಿಯನ್ನ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಲೆ ಸಂಡೇ ದಾದೆ ಸ್ಪೆಷಲ್ ಲೈಕ್ ಕೊರಿಯ ಪಣದಿಲ್ಲ ಎಲ್ಲೇ ಪಗೆಲ್ಡು ಫ್ರೀ ಉಳ್ಳಾರ ಲೈವ್ ಗೆಟ್ ಟುಗೆದರ್ ಮಾಡ್ಬೋಣ ಯಾರಾದರೂ ಫ್ರೀ ಇದ್ರೆ ಹೇಳಿ ಆಯ್ತು ನಾವು ಟುಗೆದರ್ ಮಾಡುವ ಸಾಂಡಿ ಇರ್ನಾಂಡಿ ಎನ್ನೆಲ್ಲ ಆಂಡಿ ಪಿನ್ ಮಾಡಿ ಪ್ಲೀಸ್ ನಿಮ್ಮದು ಚಾನೆಲ್ ಉಂಟಾ ಬ್ರೋ ಚಾನೆಲ್ ಇದ್ದವರು ಮೊದಲು ಎಂತ ಮಾಡಬೇಕು ಗೊತ್ತುಂಟಾ ನಮ್ಮ ಚಾನೆಲ್ಗೆ ಹೋಗಬೇಕು ನಮ್ಮ ಚಾನಲಲ್ಲಿ ಒಂದು ಕಾಮೆಂಟ್ ಆಗಬೇಕು ವಿಡಿಯೋ ನೋಡಿ ಆಯಿತಾ ಈಗಲೇ ಮೊದಲೇ ಸಬ್ಸ್ಕ್ರೈಬ್ ಮಾಡಬೇಡಿ ಅದು ಮೈನಸ್ ಆಗ್ತದೆ ಸೊ ಒಂದೆರಡು ವಿಡಿಯೋ ಎಲ್ಲ ನೋಡಿ ನಂತರ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಕಾಮೆಂಟ್ ಹಾಕಿ ನಾವು ಸಹ ನಿಮಗೆ ರಿಟರ್ನ್ ಮಾಡ್ತೇವೆ ಮೂರ್ತಿ ಅವರು ಹಾಯ್ ಪಣದಲ್ಲಿ ಎಂಚ ಉಳ್ಳರನ್ನ ಸೌಖ್ಯ ಬ್ರೋ ಇತ್ತ ಕಮ್ಮಿ ಆಣಂತೆ ಶೀತಪುರ ಎತ್ತಿನ ಪೂರ ಖಾಲಿ ಆಂಡು ಮಾತ್ರ ಎಲ್ಲ ಖಾಲಿ ಆಂಡು ಶೀತ ಎಲ್ಲ ಖಾಲಿ ಆತಂಡು ಪಿನ್ ಮಾಡಿದೆ ಅಲ್ಲ ಬ್ರೋ ನೋಡಿ ಪಿನ್ ಮಾಡಿದ್ದೇನೆ ಹಾಗೆ ಅವಸರ ಮಾಡಬಾರ್ದು ಲೈವಿಗೆ ಬಂದು ಪಟಕ್ಕ ಪಿನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಆಯಿತಾ ನೀವು ಸ್ವಲ್ಪ ಲೈವ್ಗೆ ಬಂದವರು ಸ್ವಲ್ಪ ಮಾತಾಡಬೇಕು ಹೇಗಿದ್ದೀರಿ ಎಲ್ಲ ಕೇಳಬೇಕು ನಂತರ ಯಾರನ್ನಾದರೂ ಪರಿಚಯಿಸಿ ಮಾತಾಡಿ ಮತ್ತು ಅವ್ರ ಹತ್ರ ಹೇಳಬೇಕು ನಮ್ಮದು ಚಾನೆಲ್ ಇದೆ ಪಿನ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಇಲ್ಲದಿದ್ರೆ ಯಾರು ಮಾಡಲ್ಲ ಅಷ್ಟು ಒಮ್ಮೆಲೆ ಬಂದ ತಕ್ಷಣ ಮಾಡಲ್ಲ ಯಾರು ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ತಪ್ಪ ಅವರೇ ಊಟ ಆಯ್ತಾ ನಿಮ್ಮದು ಮೂರ್ತಿ ಹಾಯ್ ಅಂತಿದ್ದಾರೆ ನೈಸ್ ಅಂತಿದ್ದಾರೆ ಆಯ್ ತಪ್ಪಿ ಅನ್ನೋದಿಲ್ಲ ತಪ್ಪ ಹೌದು ಮಾರೆ ಬಂದ ಕೂಡಲೇ ಎಂಥದ್ದು ಪಿನ್ ಅದೇ ಹೇಳಿದ್ದು ನಾನು ಯಾರು ಅಷ್ಟು ಸುಲಭದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗಾದರೆ ನನ್ನ ಇಲ್ಲಿ ಈಗ 2,000 ಅಲ್ಲ 5,000 10,000 ಇಡ್ತಿದ್ದು ಸೂಪರ್ ಬ್ರೋ ಡೈಲಾಗ್ ಅಂತಿದ್ದಾರೆ ಡೈಲಾಗ್ ಅಲ್ಲ ಸರ್ ಅದು ಸತ್ಯಾಂಶ ಹೇಳಿದ್ದು ನಾನು ಸತ್ಯ ವಿಷಯ ಆದರೂ ನಮ್ಮ ಸಪೋರ್ಟ್ ಎಲ್ಲರಿಗೂ ಇರ್ತದೆ ಆಗಲ್ಲ ನೀವು ಸಹ ನಮಗೆ ಕಾಮೆಂಟ್ ಹಾಕಿ ನಾವು ಸಹ ನಿಮಗೆ ಕಾಮೆಂಟ್ ಹಾಕ್ತೇವೆ ತೊಂದರೆ ಇಲ್ಲ ಬನ್ನಿ ಯಾರಿದ್ದಾರೆ ಮೇಲೆ 8 ಮಂದಿ ಇದ್ದಾರೆ ಮಾರೆ ಮೆಸೇಜ್ ಹಾಕುವವರು ಪಾಪ ಇಬ್ಬರೇ ಎಂತ ಆಯಿತು ಬರ್ತಾ ಉಂಟು ಮೆಸೇಜ್ ನಾನು ನೋಡಲಿಲ್ಲ ಮಾರೆ ಸಾಗರ್ ಅವರು ಬಂದರು ಹಾಯ್ ಸಾಗರ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ತಪ್ಪ ನಿಮಗೆ ಪಿನ್ ಬೇಕಾ ಅಂತಿದ್ದಾರೆ ಪಿನ್ ತೆಗೀರಿ ಅಂತಿದ್ದಾರೆ ಅಶೋಕ್ ಜಮ್ಮದಾರ್ ಯಾಕ್ರಿ ಇರಲಿ ಬಿಡಿ ಹಾಯ್ ಅಂತಿದ್ದಾರೆ ಅಲ್ಲ ಕೆಲವರು ಲೈವ್ ಎಂಟ್ರಿ ಮಾಡೋದು ಅದೇ ಉದ್ದೇಶಕ್ಕೆ ಏನು ಮಾತಾಡಲ್ಲ ಹೌದು ಹರಿನಾ ನಿಜ ಅಂತಿದ್ದಾರೆ ಹರಿನಾ ನಿಜ ಅಲ್ವಾ ಅಂತಿದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಹಾಯ್ ಸಾಗರನ್ ಅಂತಿದ್ದಾರೆ ಮೂರ್ತಿ ವನಸ್ಸು ಮಾಡ್ತಾ ಇದ್ದಾರೆ ಪಿನ್ ತೆಗೀರಿ ಬ್ರೋ ಅಂತಿದ್ದಾರೆ ಇರಲಿ ಬೇಡ ಮಾರೆ ಬೇಜಾರು ಮಾಡಬೇಡಿ ನೀವು ನಿಮಗೆ ನಾನು ಸತ್ಯ ವಿಷಯ ಹೇಳಿದೆ ಅಷ್ಟೇ ನಿಮಗೆ ಬೇಜಾರಾಗಬೇಕಂತ ಹೇಳಿದ್ದಲ್ಲ ಆದರೂ ರಿಯಾಲಿಟಿ ಅದು
ಬೇಕಾದರೆ ತೆಗೆಯುವ, ನಿಮಗೆ ಬೇಡ ಅಂದರೆ ನೋ ಪ್ರಾಬ್ಲಮ್. ಬೇಜಾರಾಗಬೇಡಿ, ಇಟ್ಸ್ ಫ್ಯಾಕ್ಟ್ ಓಕೆ ಅಂತಿದ್ದಾರೆ. ಹೌದೌದು. ಮೂರ್ತಿ, ನನ್ನದು ಊಟ ಆಯಿತು ತಪ್ಪ, ನಿಮ್ಮದು ಆಯ್ತಾ? ನೈಸ್ ಅಂತಿದ್ದಾರೆ. ಸತ್ಯ ಯಾವಾಗಲೂ ಕಹಿ ಅಲ್ವಾ? ಹೌದು ಮಾರೆ, ಸತ್ಯ ಯಾವಾಗಲೂ ಕಹಿ ಆಗಿರ್ತದೆ, ನಿಷ್ಠುರವಾಗಿರುತ್ತದೆ. ಊಟ ಆಯ್ತಾ ಬ್ರೋ ಅಂತಿದ್ದಾರೆ. ಊಟ ಆಯ್ತು ಬ್ರೋ, ನಮ್ಮದು ಊಟ ಆಯಿತು. ನಾವು ಸಾಂಬಾರು ಮತ್ತು ಬೆಂಡಿಯ ಸಾಂಬಾರು ಮತ್ತು ರೈಸ್ ತಿಂದೆವು. ನೀವೆಂತ ತಿಂದ್ರಿ ಇವತ್ತು? ನಿಮ್ಗೇನು ಊಟ? ಕಟು ಸತ್ಯ, ಹೌದು. ಟ್ರುತ್ ಆಲ್ವೇಸ್ ಕಾಂಟ್ ಡೈಜೆಸ್ಟ್. ಎಸ್, ಇಟ್ಸ್ ಲೈಕ್ ಕಬ್ಬಿಣದ ಕಡಲೆ. ಹೌದಲ್ವಾ? ಹೌದು, ಯಾರು ಬೇಜಾರಾಗಬೇಡಿ. ಅದೇ ಹೇಳುವುದು ನಾನು. ನಮ್ಮ ಸಪೋರ್ಟ್ ಎಲ್ಲರಿಗೂ ಇರ್ತದೆ. ಲೈವಿಗೆ ಬರುವಾಗ ಎಲ್ಲರೂ ಯಾರಾದರೂ ಚಾನಲ್ ಇದ್ದರೆ ಅವರು ಮೊದಲು ನಮ್ಮ ಚಾನಲ್ ನೋಡ್ಕೊಳ್ಬೇಕು. ಚಾನಲ್ ನೋಡಿಕೊಂಡು ಚಾನಲ್ಗೆ ಹೋಗಿ ಒಂದು ವಿಡಿಯೋ ಎಲ್ಲ ನೋಡಿ ನಂತರ ಒಂದು ಕಾಮೆಂಟ್ ಹಾಕಬೇಕು. ನಂತರ ನಮಗೆ ತಿಳಿಸ್ಬೇಕು, ನಾವು ಕಾಮೆಂಟ್ ಹಾಕಿದ್ದೇವೆ ಬ್ರೋ, ನಮಗೆ ಸಹ ಕಾಮೆಂಟ್ ಹಾಕಿ ಅಂತ. ಆಗ ನಮಗೆ ಗೊತ್ತಾಗ್ತದೆ. ಮತ್ತೊಂದು ವಿಷಯ, ಲೈವ್ಗೆ ಒಂದು 4 ದಿವಸ ಡೈಲಿ ಬರಬೇಕು, ಬಂದು ಎಲ್ಲರನ್ನು ಪರಿಚಯ ಮಾಡಿಕೊಳ್ಬೇಕು, ಮಾತಾಡ್ಕೊಳ್ಬೇಕು. ಆಗ ತನ್ನಷ್ಟಕ್ಕೆ ಅವರೇ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಹಾಗೆ ರೊಟ್ಟಿ ಸಾಂಬಾರಾ? ಓಕೆ ಓಕೆ. ಇದು ನಮಗೆ ಬೇರೆಯವರು ಕಳಿಸಿದ್ದು ಯೂಟ್ಯೂಬಲ್ಲಿ. ನೀವು ಬೇಜಾರು ಮಾಡಿಕೊಂಡ್ರೆ ವಿ ಫೀಲ್ ಲಿಟಲ್ ಬಿಟ್ ಬ್ಯಾಡ್. ಹೌದು, ಲಿಟಲ್ ಬಿಟ್ ಸ್ಯಾಡ್. ಎಸ್, ಹೌದೌದು. ಏನು ಮಾಡ್ತಿದ್ದೀರಾ ಅಶೋಕ್ರವರೇ ನೀವು? ಜನ ಎಲ್ಲ ಓಡ್ಬಿಡ್ತಾರೆ ಮಾರ್ರೆ, ನಿಮ್ಮ ಹೆಸರು ನೋಡಿ ಓಡ್ತಾರಂತ. ನೀವೊಂದು ಹೆಸರು ಅದನ್ನು ಸೇರಿ ಚೇಂಜ್ ಮಾಡಿ ಮಾರ್ರೆ. ಅರಿನಾ ಸೂಪರ್ ಬಂದಲ್ಲ ರೀ. ಇವತ್ತು ವೈಭವ್ ಸೂರ್ಯವಂಶಿ ಡೆಬ್ಯೂಟ್ ಮಾಡಿದ, ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಹೋಯ್ತು. ಹೌದಾ? ಏನಾಯಿತು? ನನಗೆ ಮ್ಯಾಚ್ ಉಂಟಂತ ಗೊತ್ತಿರಲಿಲ್ಲ. ಅಂದರೆ ಬ್ಯಾಟಿಂಗ್ ಆಯ್ತಾ? ಇಲ್ಲಲ್ಲ. ಇಂಡಿಯಾ 190 ಹಾಕಿದೆ ಅಷ್ಟೇ ಮಾರ್ರೆ. ಅವ್ರದ್ದು 51ಕ್ಕೆ 3 ಹೋಗಿದೆ. ಏನು ಹೊಡಿಲಿಲ್ಲ ಅವನು ಜಾಸ್ತಿ, 14ಕ್ಕೆ ಹೊಡೆದಿದ್ದಾನೆ. ಎಲ್ಲರ ಚಿತ್ತ ಅವನ ಮೇಲಿತ್ತು. ಆದರೆ ನೋಡುವ, 3 ವಿಕೆಟ್ ಹೋಗಿದೆ. ರೈತರು ನಾವು. ಹೌದಾ? ಓಕೆ ಓಕೆ. ಊಸು ಬಿಡೋದು ತಪ್ಪ ಅಂದರೆ 15 ಇಯರ್ಗೆ ಡಿಬಟ್. ಹೌದಲ್ವಾ? ಅದಕ್ಕೆ ಅವನನ್ನು ಹಿಂದೆ ಹಾಕಿದಂತ, ಅವನದೇ ರೆಕಾರ್ಡ್ ಇರಲಿ ಅಂತ. ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನಾಗರಾಜ್ರವರು. ಹಾಯ್ ನಾಗರಾಜ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಸಚಿನ್ 16 ಏಜ್ಗೆ ಮಾಡಿದ್ದು. ಹೌದೌದು. ಬಾಯ್ ಬ್ರೋ ಅಂತಿದ್ದಾರೆ ಹರಿನಾರ್ ಅವರು. ಗುಡ್ ನೈಟ್. ಓಕೆ ಓಕೆ ಹರಿನಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ, ಧನ್ಯವಾದಗಳು. ಶುಭರಾತ್ರಿ ನಿಮಗೆ. ಸತೀಶ್ ದೊಡ್ಡಕ್ಕ ಬಂದರು. ಹಾಯ್ ಸತೀಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಬಂಪ್ಲೆ. ಮನಸ್ಸಾಂಡೆ ದಾದೆ ಸ್ಪೆಷಲ್ ಫಸ್ಟ್ ಟೈಮ್ ಲೈವ್ ಬೈದರು. ದೊಡ್ಡಡ್ಕ ಬಂದು ಊರ್ದ ಬುತ್ತಾರ ತಾವು. ಓಕೆ. ಅರಿಣಿ ಜಿಂಕೆ ಬಾಯ್ ಬಣೋದಿಲ್ಲ. ನಾಗರಾಜ್ ಅನ್ನ ಕೋಪ ಬಣೋದಿಲ್ಲ. ದಾದಕ್ಕಿ ವೈ ಕೋಪ? ಅರಿನಾ ಅಂದರೆ ಜಿಂಕೆ. ಹೌದೌದು, ಅರಿನಾ ಅಂದರೆ ಜಿಂಕೆ. ಯಾರು ಜಿಂಕೆ? ನೀವ್ಯಾರು ಅಂತಿದ್ದಾರೆ. ಜಿಂಕೆ ಮರೀನಾ, ಜಿಂಕೆ ಮರೀನಾ. ಮನಸ್ಸಾಂಡ್ ಅನ್ನ, ಮನಸ್ಸಾಂಡ್ ಬ್ರೋ ಇರ್ನಾಡೆ.
ಅಣ್ಣ ತಮಾಷೆ ಓಕೆ ಒಣದಲ್ಲಿ ಓಕೆ. ಅಶೋಕ್ ಜಮದಾರ್ ಟಾಟಾ ಅಂತಿದ್ದಾರೆ. ಟಾಟಾ ಅಶೋಕ್ ಬಾಯ್, ಕಲ್ ಬಿ ಆ ಜಾಯಿಯೇ. ಮೂರು ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನಾ ಸುಟ್ಟು ಹಾಕಬೇಕು. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ. ಅಣ್ಣ ವರ್ಕಾತಂಡಿ ವರ್ಕಾದು ಕಟ್ಟಿಂಗ್ ಬ್ರ ಮಂತ್ ಬತ್ತದು ಇತ್ತ ಲೈವ್ ಸ್ಟಾರ್ಟ್ ಮಾಡ್ತೀನಿ. ವನಸಾತನು ಇರ್ಲಾಂಡೆ ವನಸು. ಹಾಯ್ ಬ್ರದರ್, ಊಟ ಆಯ್ತಾ? ಸೂಪರ್ ಆಗಿ ಆಡುತ್ತೀರಾ ನೀವು ಅಂತಿದ್ದಾರೆ. ಹಾಯ್ ಸಿಂಗರ್ ಅವರೇ, ವೆಲ್ಕಮ್ ಟು ಲೈವ್. ನೀವು ಸಹ ಚೆನ್ನಾಗಿ ಆಡ್ತೀರಾ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಒಳ್ಳೆಯದು, ಸ್ವರ ಒಳ್ಳೆ ಉಂಟು ನಿಮ್ಮದು ಸಹ. ನಿನ್ನೆ ಕೇಳಿದೆಲ್ಲ ನಾನಲ್ಲಿ. ನಾವು ಜಾಸ್ತಿ ಹಾಡಲ್ಲ ಬ್ರೋ, ಸ್ವಲ್ಪ ಗೊತ್ತಿದ್ದ ಸಾಂಗ್ ಮಾತ್ರ ಆಡೋದು. ನಿಮಗೆ ಒಂದು ಹೊಸ ಹೊಸ ಸಾಂಗ್ ಗೊತ್ತುಂಟಲ್ಲ, ಒಳ್ಳೆ ಕಲೀರಿ, ಪ್ರಾಕ್ಟೀಸ್ ಮಾಡಿ, ಲೈವಲ್ಲಿ ಆಡ್ಬೋದು. ಮತ್ತೆ ನಾವು ಸ್ಟುಡಿಯೋದಲ್ಲಿ ಹಾಡೋದು, ನಾವು ಎಲ್ಲಿ ಅಭ್ಯಾಸ ಮಾಡುತ್ತಿದ್ದೇವೆ. ನೀವು ಸ್ಟುಡಿಯೋದಲ್ಲಿ ಆಡುವುದಾ? ಅಂದರೆ ಯಾವ ಸ್ಟುಡಿಯೋದಲ್ಲಿ? ಹೌದಾ, ಓಕೆ 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 ಓಕೆ. ಅಲ್ಲ, ಸ್ಟುಡಿಯೋದಲ್ಲಿ ಅಂದರೆ ಎಲ್ಲಿ ಸ್ಟುಡಿಯೋದಲ್ಲಿ ಆಡೋದು ನೀವು? ಅದು ಗೊತ್ತಿಲ್ಲ ಬ್ರೋ. ಮಧು ನಿಮ್ಮ ಊರಿನಲ್ಲಿ ಹೌದಾ? ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ನಾಳೆ ನೋಡುವ. ನಾಳೆ ನಾನು ಬೆಳಿಗ್ಗೆ ಒಂದು 11 ಗಂಟೆಯವರೆಗೆ ನಾನು ಲಿಂಕ್ ಹಾಕ್ತೇನೆ. ಯಾರಿಗಾದರೂ ಬಂದು ಜಾಯ್ನ್ ಆಗಲಿಕ್ಕಿದ್ರೆ ಹಾಡ್ಬೋದು, ಆಯಿತಾ? ಬನ್ನಿ ನಾಳೆ ಒಂದು 11 ಗಂಟೆಗೆ, ಆಯಿತಾ? ಜನನೀಸ್ ಬರ್ತೀರಿ. ಹಾಯ್ ಜನನೀಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಸವನೂರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯಿತು ನಮ್ಮದು. ನಿಮ್ದು ಆಯಿತಾ ಊಟ? ನಮ್ಮ ಊರಿನಲ್ಲಿ ಹಾಗೆ ಮಂಗಳೂರಲ್ಲಿ ಬರುತ್ತಿರ್ತೀನಿ. ಹೌದಾ, ಓಕೆ ಓಕೆ. ಸೊ ನೀವು ಹಾಡುಗಾರ್ರಿ, ಫಿಕ್ಸ್ ಹಾಡು ಹಾಡ್ತೀರಾ? ಸಂಗೀತ ಎಲ್ಲ ಕಲ್ತಿದ್ದೀರಲ್ಲ? ಓಕೆ ಓಕೆ ಓಕೆ. ನಾವೆಲ್ಲ ಏನು ಕಲಿಲ್ಲ, ಹಾಗೇ ಆಡೋದಷ್ಟೇ. ನಾಳೆ ಬನ್ನಿ, ಆಯಿತಾ? ನಾಳೆ ಒಂದು 11 ಗಂಟೆಗೆ ನನ್ನ ಲಿಂಕ್ ಶೇರ್ ಮಾಡ್ತೇನೆ ನಾನು. ಯಾರಿಗಾದರೂ ಹಾಡಲಿಕ್ಕೆ ಇದ್ದರೆ ಬಂದು ಹಾಡಿ, ನಾವೊಂದು ಟ್ರೈ ಮಾಡುವ. ಜನನೀಸ್ ಓಕೆ ಅಂತಿದ್ದಾರೆ. ಹಾಯ್ ಜನನೀಸ್, ಯಾವ ಊರು ನಿಮ್ಮದು? ನಿಮ್ಮ ಹೆಸರೇನು ಕರೆಕ್ಟ್ ಅಂತ ಹೇಳಿ. ಯಾವ ಊರು, ಏನು ಮಾಡಿದ್ರಿ? ನಾವು ಇವತ್ತು ರೈಸ್ ಮತ್ತು ಪಲ್ಯ ಇತ್ತು ಬ್ರೋ. ನಿಮಗೇನಿತ್ತು ಇವತ್ತು? ಜನ ಎಲ್ಲ ತುಂಬ ಕಮ್ಮಿ ಇದ್ದಾರೆ ಮಾರೆ ಇವತ್ತು. ಏನಾಯಿತು? ಸ್ಯಾಟರ್ಡೆ ಅಲ್ವಾ, ಎಲ್ಲ ಪಾರ್ಟಿಗೆ ಹೋಗಿದ್ದಾರಾ ಅಂತ. ಓಹೋ
ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚೆಲ್ಲಿರಲಿ ಅರುಷ ಬೆಳಗಿರಲಿ ಒಲವಹನತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಏಳೇಳು. ಹಾಯ್ ಅಶೋಕಣ್ಣ, ವೆಲ್ಕಮ್ ಟು ಲೈವ್. ಎಂಚು ಒಳ್ಳೆಯರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಪ್ಲೇ ಒಣ ಸಾಂಡೆ ದಾದ ಸ್ಪೆಷಲ್. ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ. ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿ ಏನೇ ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಏಳೇಳು ಜನ್ಮದಲು ತೀರದ ಸಂಬಂಧ. ಥ್ಯಾಂಕ್ ಯು. ಅವು ಟ್ರೈ ಮಾಡ್ತೀನಿ ಯಾರು ಪಂಡೇರಿ ಹೆಂಗೆ ಗೊತ್ತಿದ್ದಾನ ಪದ್ಯ ಪಂತಿಜಾನಿ ತೋರ್ತು ಅಂಚ ಆರೊಂಜಿ ಕೇಂಡೇರಿ ಆಯ್ಕೆ ಅಂತ ತೂಯೆ ತೂನಾಗ ಬರ್ಪುಂಡು ಅಂಚೆ ಬರೇದೀಕ. ಹೋ 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 ಲಲ 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 ಲಲ. ಧನಂಜಯವ ಯಾವ್ದು ಸ್ಪೆಷಲ್ ಇನಿ ಶನಿವಾರ ಬತ್ತನ ಮೆಸ್ ಬತ್ತನ ಅವನ ಸಾದು ಮುಗಿಂಡ ತುಷಾಂತ್ ದಾದ ಬರೆಪುಣೆ ಅವನ ಪದ್ಯ ಗೊತ್ತಾಂಡು ಬ್ರೋ ಅವನ್ ಬರೀನಿ ನಾನು ಹೊಸ ಪದ್ಯ ಕೇನು ಅಂತಿರತ್ತ ಅಂಚೆ ಒಂಜಿ ಹೊಸ ಪದ್ಯ ಬರೀದೀನಿ ನಾನು ಬೂಕುಡು ಬರೆಯುಂಡು ಎಲ್ಲ ಕುಲೊಂದು ಬರೆಯುಡು ಪೂರ ಎಲ್ಲೇ ಯಾರನ್ನೇನು ಪಣ್ಪುಣಿ ಎಲ್ಲ ಒಂಜಿ 11 o'clock ಮುಲ್ಪ 11 o'clock ಹತ್ತು ಮುಲ್ಪದ 10-11 o'clock ಏನು ಲಿಂಕ್ ಪಾಡುವೆ ಪೋಸ್ಟುಡು ಏನಂಡಲ್ಲ ಬತ್ತು ಜಾಯಿನ್ ಆಪೇಟ ಆವಾಡು ಒಂದು ಒಂಜಿ ಟ್ರೈ ಮನ್ಪುಗ ಇಂಚ ರೆಸ್ಪಾನ್ಸ್ ತಿಕ್ಕೊಂಡು ಒಂದು ಓಕೆ ಪಾಡ್ಲೆ. ಹೋ 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 ಒರೆ ಲೈವ್ ಬತ್ತೊಕ್ಕ ಟುಗೆದರ್ ಲಿಂಕ್ ತೆಪ್ಪರ ಆಪುಜತೆ ಓಹೋ ಹೋ ನೀ ನಂದನು ನೀ ನನ್ನ ನೋಡುವೆ ಹೊರಡುವೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದು ನಿನ್ನನ್ನು ಹಗಲಿ ನಾನಿರಲಾರೆ. ಫಿಲ್ಮ್ ಹಬ್ಬ ಬರ್ತೀರ. ಹಾಯ್ ಫಿಲ್ಮ್ ಹಬ್ಬ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಫಸ್ಟ್ ಟೈಮ್ ಲೈವಿಗೆ ಜಾಯ್ನ್ ಆಗಿದ್ದೀರಾ? ಯಾವ ಊರು ನಿಮ್ಮದು? ಏನು ಹೆಸರು? ಸಂಪತ್ತನ್ನೇ ಪೋಯಿನಿ ಮಾರಿ ಸೀದಾ ಪಾತೆರ ದೂರ போயிரு ಸಂಪತ್ತನ್ನೇ.
ಸಿಂಗ್ ಜೀರೋ ನನ್ನವಳಾದರೆ ನೀನು ಉಳಿಯುವುದುಂಟೆ ಓಡಿದೆ ಎಂದೆಂದೂ ಓಡೆ ಪೋಯರ್ ಮಾರ್ರೆ ಎಲ್ಲ ಯಾರೆಲ್ಲವೇ ಎಲ್ಲ ಓಡಿದ್ರ ಮಾರ ಯಾಲಾಯ್ತು ಈ ಫಿಲ್ಮ್ ಹಬ್ಬ ಬಂದು ಏನು ಎಲ್ಲ ಓಡಿ ಬಂದರು ಮಾತಾಡೋದಿಲ್ಲ ಇವರು ಓ ಜಾಕೋಬ್ ಬೆತ್ತನ್ ಟಾಮ್ ಬಂಟನ್ ಇನಿ ಮ್ಯಾಚ್ ಉಂಟು ಪೂರ ಮ್ಯಾಚ್ ತೂಪೇರ ಅಬ್ಬೈ ಓಕೆ T20
ನ್ಯಾಯವು ಸಿಗಲೇ ಸತ್ಯವೇ ಗೆಲ್ಲುವುದು ಧರ್ಮವು ನಿಲ್ಲುವುದು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು ಮೋಸವೇ ಗೆಲ್ಲುವುದು ದ್ರೋಹವೇ ಉಳಿಯುವುದು ಎನ್ನುವುದರಿತೇ ಬಾಳಿನೊಳು ನನ್ನ ಬಾಳಿನೊಳು ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ಬಾಳುವ ರೀತಿಯ ಬಾಳಿನ ರೀತಿ ಓ ಇರ್ನ ಪಿರಾವ್ ದಾದ ಉಂಡು ಎನ್ನ ಪಿರಾವ್ ದಾಲಜ್ಜಿ ಕುರ್ಸಿ ಉಂಡಲೆ ಅಣ್ಣ ವೆನಸಾಂಡೆ ದಾದ ಸ್ಪೆಷಲ್ ಜನಜ್ಜೀನಿ ಸ್ಯಾಟರ್ಡೆ ಆತ ಅಂಚಾನ್ ವರಿ ಭಜನೆ ಅನ್ನೊಂದುಲ್ಲೆ ರಾಮನಾಮವೆಂಬ ನಾಮವ ನುಡಿದರೆ ಜಯವಿಲ್ಲ ಗನಗೆ ಮೂರು ಲೋಕಕ್ಕೆ ಕಾರಣ ಕರ್ತಾವೋ ರಾಯನ ಜಗತ್ತು ಕೇಶವನ್ನೇ ಓಲ್ಲೇರು ಕೇಶವನ್ನೇ ಬೈಜೇರಿ ಇರೇ ಬೈದೊಳಿ ಮಾರ್ರೆ ಟುಗೆದರು ಓಲ್ಲಾರಿ ನನಂಚ ಪಾಡ್ರೆ ಆಪಣ ನನ್ನ ಇರೆಗ ಅಭ್ಯಾಸ ಅದು ಪೊರಿ ಅವಂದಿ ಅತಿ ಇತ್ತತ್ತು ದುಂಬು ಮೋನಾ ಪೀರಿಯಡ್ ದುಂಬು ಉಂಡತೆ ಏತ ಒರಿಯೇ ಗುಳೊಂದಿತ್ತದ ಅಂಚೆನೆ ದಿವ್ಯರಾಜ್ ಬರ್ತೀರಾ ಹಾಯ್ ದಿವ್ಯರಾಜ್ ಅವರೇ ವೆಲ್ಕಮ್ ಟು ಲೈವ್ ಇಂಚ ಒಳ್ಳರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡು ಸಪೋರ್ಟ್ ಮಾಡ್ಲೇ ಜನಜ್ಜೀನಿ ಜನ ಕಮ್ಮಿ ಒಂದು ಸಂಡೇ ಅದೇ ಸ್ಪೆಷಲ್ ಸಾಟರ್ಡೆ ಸ್ಪೆಷಲ್ ಈರು ಕೋವಿಡ್ ಅನ್ನ ಗೊಲ್ಪ ಇತ್ತಾರೆ ದುಬೈಡಿ ಕೋವಿಡ್ ಸ್ಟಾರ್ಟ್ ಆಪಿನದು ಲೈವ್ ಒಂದು ಮಂತ್ರತೆ ನಮ್ಮ ಇಂಚಿನ ಗೊತ್ತುಂಡೆ ಕೋವಿಡ್ ಸ್ಟಾರ್ಟ್ ಆದ ಫ್ಲೈಟ್ ಬಂದ್ ಆಪಿನದ ಒಂಜಿ 2 ದಿನ ದುಂಬತ್ತೀನಿ ನಾನು ಊರೊಡ್ದು ಲೈಕ್ ಡನ್ ಥ್ಯಾಂಕ್ ಯು ಇಲ್ಲ ದುಂಬುದ ಕತೆ ಫಲ್ನಿ ಸುನೀಲ್ ಪೂಜಾರಿ ಅವರು ಬಂದರು ಹಾಯ್ ಸುನೀಲ್ ಪೂಜಾರಿ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ದುಂಬುದ ಕತೆ ದಾಲಜ್ಜಿ ದುಂಬಿಯಾನ ಇಲ್ಲಿ ಅತ್ತೆ ಪಕ್ಕ ಮಲ್ಲಾಳೆ ಅದು ದುಂಬುದ ಕತೆ ಊಟ ಆಯಿತಾ ಸರ್ ದುಬೈನಲ್ಲಿ ಏನು ವರ್ಕ್ ಮಾಡೋದು ಊಟ ಆಯಿತು ಬ್ರೋ ಹಾಯ್ ಸರ್ ನಮಸ್ತೆ ದುಬೈನಲ್ಲಿ ನಾನೊಂದು ಆಫೀಸ್ ಅಡ್ಮಿನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಬ್ರೋ ಸುಮಕ್ಕ ಬತ್ತೇರು ಹಾಯ್ ಸುಮಕ್ಕ ವೆಲ್ಕಮ್ ಟು ಲೈವ್ ಇಂಚ ಒಳ್ಳರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ ಮನಸಾಂಡೆ ಅದೇ ಸ್ಪೆಷಲ್ ಇರು ಲೈಕ್ ಕೊರಿಯಾರು ಇಂದೇ ಈರಾವು ಪಚ್ಚಿರ್ದ ಬಿತ್ತದ ಕವರ್ದ ಪೋಡಿ ಬಂದರಿ ಅವು ತಿನ್ಪೇರ ಅಂಚ ಸೂಪರ್ ಒಳ್ಳೆ ಎಂಗುಲ್ ದಕ್ಕುನಿ ಅವೇನು ಭಾರಿ ಶೋಕಾಪ ನಂದ ನನಗೆ ಎಂಕ್ಲೆ ವಿಷಯನೇ ಗೊತ್ತುಜ್ಜಿ ಎಂಕುಲು ಅದನ್ನು ಅಲ್ಪಾಡ್ತಿದ್ದೆ ಪುಣ್ಯ ದಕ್ಕೊಂಡು ಸೀದಾ
ಅವ ಆಯ್ತಾ ಪ್ರೊಟೆಕ್ಷನ್ ಅದೇ ಕರೆಕ್ಟ್. ಇರ್ನ ದುಂಬಿದ ಕತೆ ಕೇನ್ನಾಗ ತೆಲ್ತದು ಬಂಜಿ ಬೇನೆ ಆವೊಂದುಂಡು ಎಲ್ಲಿ ಅದು ಮಲ್ಲಾಯರ್ ದಾದ ಕಾಮಿಡಿ. ಯಾನು ಪೊಕ್ಕಡೆ ಟ್ರೈ ಮಾಡ್ತೀನ ಅಂದ. ಓಕೆ 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 ತಿಂತಾರ ತಿಂತಾರ ಗೊತ್ತು ಜಾವ್ ಯಾರ ತಿನ್ಪೇರ ಐತ ಐಟಮ್ ಇತ್ತೋರ್ದು ಬೈಜ್ಜಿ ನನ್ನ ಇರು ಮಂತದ್ದು 48 ರೆಕಾರ್ಡ್ ಹಾಪುಂಡು ನಂಜಿ ಹೊಸ ಇನೋವೇಷನ್ ಹಾಪುಂಡು ಅಂಡ ಸೂಪರ್ ಹಾಪುಂಡು ಮಾರ್ರೆ ಅಂದ. ಓಕೆ 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 ಊರುಡ ಟ್ರೈ ಮಾಡ್ತಾರಪ್ಪ ನೋಡಿ ಎಡ್ಡೆ ಹಾಪುಂಡು ತೂಯಾರೆ ಮೂಲು ನನ್ನ ಪೆಲಕಾಯಿ ಕಣಪಿನ ಕೂಡ ಇರಲಿ ಮುರಾಣಿ ಎಣ್ಣೆಗಳು ಟ್ರೈ ಮಾಡ್ತಿದ್ವ ಇನ್ನ ವೀಡಿಯೋ ಒಂಜಿ 2 ವಾರ ದುಂಬಾರ್ಪುಂಡು ನಾನು ಟ್ರೈ ಮಾಡ್ತಿದ್ವಿ. ಇರು ಸಂಡೇ ದಾದ ಮನ್ಪುನು ಒರಿಯೇ ಬೋರ್ ಆಪುಜ ಇಜ್ಜಿ ಟೈಮೇ ತಿಕ್ಕುಜಿ ಎಂಕ್ ಯಾನು ಹೊರವರ ಅನ್ನನ ಕಡೆ ಪೋಪತ್ತೆ ಇನಿ ಪೋತುಜಿ ನಿಜಿನ ಅನ್ನನ ಕ್ಲ ಉಳುಪುಯಾನು ಎಂಕ್ ಎಲ್ಲ ಲೈವ್ ಮನ್ಪೆ ಅಂಡ ಪಗೆಲ್ಡೆ ಇಜ್ಜಿ ಬೊಕ್ಕ ಎಡಿಟ್ ಪುರ ಮನ್ಪೆರ ಒಪ್ಪುಣತೆ ಎಲ್ಲಗೆ ವೀಡಿಯೋಲು ಒಜ್ಜಿ ಎಲ್ಲ ವೀಡಿಯೋ ಪಾಡುಜಿ ಯಾನು ಎಲ್ಲಂಜಿ ಬೀನಿ ಪಾಡುವೆ ಎಲ್ಲ ಲೈವ್ ಬರ್ಪೆ ಒಂಜಿ ಓಪನ್ ಲೈವ್ ಮನ್ಪೋಡು ಎಲ್ಲ ತೂಕ ಎರಡಲ್ಲಿ ಜಾಯ್ನ್ ಆಪೇರ ಅಂತ ಯಾನು ಅವೇನು ಪಲ್ಯ ಮಂತದೆ ಅಂದೆ ಸಂಡೇ ಎಂಚ ಟೈಮ್ ಪೋಪುಣದಿಜ್ಜಿ ಒಂಜಿ ಅಟಿಲ್ ಮಂತದ ನಗನೆ ಟೈಮ್ ಆಪುಂಡು ಬೊಕ್ಕ ಜೆತ್ತಂಡ ಚೂರು ನಿದ್ರೆ ಆತನಾಡು ಇಜಿನೊಂಜಿ ವೀಡಿಯೋ ತೂದು ಅಂಚೆ ಅಂಚೆ ಪುರ ಕಾಮಿಡಿ ಪುರ ಬರ್ಪುಣದ ವೀಡಿಯೋಡು ಯೂಟ್ಯೂಬ್ ಪುರ ಬೊಕ್ಕ ಬೇಲೆ ಉಂಡು ಕೆಲವು ಬೇಲೆಪ್ಪುಂಡು ಇಂಕಲ ಚಾನೆಲ್ ಉಂಟು ಅಂಚೆ ಬೇಲೆಪ್ಪುಂಡು ದಾದಂಡಲ ರಿಸರ್ಚ್ ಮನ್ಪೇರನ ಅತ್ತಂಡ ಎಡಿಟ್ ಮನ್ಪೇರ ಕಲ್ತೊಂದೆಪ್ಪೆರೆ ಅವಿನಾಶ್ ಬತ್ತೀರೋ ವೆರಿ ಗುಡ್ ಅವಿನಾಶ್ ಬ್ಯಾಕ್ ಯಾನು ಬತ್ತೆ ಅನ್ನೋದಿಲ್ಲ ರೀ ಅವಿನಾಶಿ ಗೊತ್ತುಂಡೆ ಪೆಲಕಾಯ್ದ ಪೆಚ್ಚ ಎಂದೆತ್ತ ಬೀಜ ಉಂಡತೆ ಲತ್ತಂದು ಪೆಳ್ತರಿ ಆಯ್ತಾ ಕವರ್ನು ಪೋಡಿ ಮನ್ಪೇರೆ ಸುಮಕ್ಕ ಮಲ್ತದಿರು ಪಲ್ಯ ಸೋಕಾಪುಣ ಅಂದೆ ಪಲ್ಯಗೂ ಅಡ ಎಂಕ್ ನೆನ್ಪೇಜ್ ಅವೇನು ಯೂಸ್ ಮಂತದೇ ನೆನ್ಪೇಜ್ ಶಡ ಅದು ಪಲ್ಯ ಗುಜ್ಜದ ಪಲ್ಯ ನನ್ನ ಅವು ಗೊತ್ತುಜ್ಜಿ ಪೊಸತ್ ಕೇನು ಅಂದಿ ಇರು ಪೊಸತ್ ಕೇನು ಯಾನು ಪೊಸತ್ ತೂಯಿನಿ ಸುಮಕ್ಕನ ಹೊಸ ಐಟಮು ಬೇರೆ ಯಾರು ಇದ್ದಾರೆ ಮೇಲೆಗಡೆ ಯಾರಾದರೂ ನೋಡ್ತಾ ಇದ್ದಾರೋ ಕೆಳಗೆ ಬಂದು ಮಾತಾಡಿ ಮತ್ತೆ ನಾವು ಎಂಡ್ ಮಾಡೋದು ಸ್ವಲ್ಪ ಹೊತ್ತಾದ್ಮೇಲೆ ಎಂಡ್ ಮಾಡ್ತೀವಿ. ಬರ್ಸ ಮುಲ್ಪಜ್ಜೆ ಉರುಡುಂಡುಗೆ ಬಾಂಬೆ ಡುಂಡುಗೆ ಮುಲ್ಪ ತಿರ್ಗುಂಡು ಓ ಅಂದ ನೆಟ್ಟಿಜ್ಜ ಅತ್ತೆ ಈರ ರೆಡ್ಡೆ ಆಂಟಿ ಚಟ್ನಿ ಮಲ್ಪುಣ ಕೇಂದ್ರ ಅವು ಕೇಂದೆ ಅವು ಎಡ್ಡೆ ಜೀವೋ ಗೆಡ್ಡೆಗೆ ಅವ್ರು ನಮ್ಮಲ್ಪ ಮನ್ಪುಜೇರಿ ಅಂಚೆ ಉತ್ತರದ ಅಂಚೆ ಅಂದವಲ್ಲ ಅಕ್ಕಳು ವೀಡಿಯೋಲು ತೂತಾನೆ ಧೈರ್ಯದ ದೆಪ್ಪು ನಡೆಯನಿ ಮರ್ದಿಗೆ ಎಡ್ಡೆ ತಬೂರ್ ಚಟ್ನಿ ತಬುರಿದ ಚಟ್ನಿ ಕೆಲವರು ಉರಿ ಬನ್ಪೇರು ಉರಿ ಆತೆ ಇಂಗುಲ್ ತಬೂರ್ ಬನ್ಪಿನ್ ತಬೂರ್
ಅಂಚ ಪುರ ಕತೆ ಆತೆ ಅಂದಿ ಅಂಚಿನ ಪುರ ಕತೆ ಈರೊಂಜಿ ಕತೆ ಬಲ್ನೆದ ಅದನ್ನೆಲ್ಲ ಒಂಜಿ ಊರುಡು ಒಂಜಿ ಅಜ್ಜಿ ಇತ್ತೇರ್ಕೆ ಎಂಕ್ ತುಂಬು ಮಸ್ತ್ ಕತೆ ನೆನಪಿತ್ತೀನಿ ಇತ್ತ ಮರೆತು ಹೋತನು ಪೂರ ಎನ್ನ ಅಜ್ಜಿ ಪನಂತೇರು ದಾಯಿ ಸ್ಟಕ್ಕ ಅಂಡ ಆಡ ಒಂದು ಅಂಡ ಒಂದಿಜ್ಜರು ಆಡೊಂದಿಜ್ಜರು ಸುಮಕ್ಕ ಗುಜ್ಜೆ ಪಲ್ಯ ಅತ್ತು ಅವು ಮುರಣಿ ಪೋಡಿ ಮಂತತೆ ಅವೇನು ಪಲ್ಯ ಮಂತದಿನಿ ಅಂದಂದು ಗೊತ್ತಾ ನಿಂಕ್ ಪೋಡಿ ಮಂತದ ಐಕ್ ಕಡೆದು ಪಾಡ್ದಿನ ಅಂತ ಆಗಸ್ಟ್ 4 ಐನೇಕ ಬೈಲುಡ್ದ ಕಲಾವಧಿ ಮಾರಿ ಪೂಜೆಲ ಮೂಜೆ ಅಂದೆ ಕಾಲಾವಧಿದ ಆಗಸ್ಟ್ 4 ಜುಲೈ ಆಗಸ್ಟ್ ಒಂಜೇ ತಿಂಗಳು ಪುನಃ ಅದೇ ಎಡ್ಡದೆ ಗಮ್ಮತ್ತುಂಡೊಂಜಿ ಗಮ್ಮತ್ತುಂಡು ಬರೋಡು ಮಾತಾ ಅಂದಂದು ಮಾತೆಲ್ಲ ಬಲೆ ಇಂದುವೆ ಅವರ ಇನ್ವಿಟೇಷನ್ ಇಂದುವೆ ಅವೇ ಎನ್ನ ಅಜ್ಜಿ ಇಲ್ಲಲ್ಲ ಬಲೆ ಅಲ್ಪ ಈರು ಅವು ತಿಂಡಿ ಜರ ಅವು ಪೂರ ತಿಕ್ಕೊಂಡು ಮಾಡೋದು ಎನ್ನ ಅಜ್ಜಿ ಇಲ್ಲಲ್ಗ ಬಲೆ ಅಲ್ಪ ಈರು ಅವು ತಿಂಡಿ ಜರ ಅವು ಪೂರ ತಿಕ್ಕೊಂಡು ಅಂದೆ ಉರಿತ ಚಟ್ನಿ ತಿಂತೆಯಾನು ಓ ಅಂದ ಅಂತ ಎಡ್ಡೆ ಅಂಡ ಅವು ಎಟ್ಟಿ ಚಟ್ನಿ ದಳಕ ಅವು ಕೆಂಚಿನ ಅದೇ ಇಲ್ಲೇ ಇಲ್ಲಿ ಎಟ್ಟಿದ ಚಟ್ನಿ ಮಾಡ್ಬಿದ್ದಾರ ಅಂಚ ಎಟ್ಟಿದ పొడిత ಇದನ್ನ ಅಜ್ಜಿಲ್ಲಿ ಓಲಿ ಕಾರ್ಕಳನ ಶಿವಮೊಗ್ಗ ಕೇಂದ್ರತ್ತ ಅಲ್ಪನೆಯನ್ನ ಅಜ್ಜಿಲ್ ಇಲ್ಲ ಅಲ್ಲ ಓ ಅಂದ ಶಿವಮೊಗ್ಗನ ಅಚ್ಚ ಶಿವಮೊಗ್ಗನ ಪೂರ ತುಳುವಾತೇನ ಬೆನ್ನಿ ಬಾತ ಮುಗಿಂಡು ಬೆನ್ನಿ ಪೂರ ಮುಗಿನತೆ ನನ್ನ ದಯ್ಯ ಅವಡದೆ ನಡೆದು ಪುರಾಣದೆ ಎಂಕ್ಲೇನ ಬಿತ್ತೆರನಾ ಬಿತ್ತನ ಓಕೆ ಓಕೆ ಐದು ಕೂಡ ಅವನ ದಯ್ಯನಗ ಕೂಡ ದೆಪ್ಪೆರೆಜ್ಜ ನೇಜಿ ದೆಪ್ಪೆರೆ ನೇಜಿ ದೆತ್ತದು ಕೂಡ ನಡಿಯರೆಜ್ಜ ಓಲ್ಲೆರಿ ಜನನಿಜ್ಜಿ ಮಾರಿದಾನೆ ಇವಳು ಟ್ರ್ಯಾಕ್ಟರ್ ಕಲಿತೆ ಬರ್ಪಿ ವರ್ಷ ಯಾನೆ ದಪ್ಪುವೆ ಅಂದ ಅವು ಸುಲಭತ ಇಂಚ ಪತ್ತೊಂದು ಮಸ್ತ್ ಬಂಗಜ್ಜಿ ಅಂದಂತ ಓಲಂಚೆನಿ ಕಲ್ತಂಡ ಬಕ್ಕ ಬಂಗಜ್ಜಿ ಕಲ್ಪನಗರ ಬಂಗ ಅಪ್ಪನತೆ ಕಾಲೇಜ್ ಮುಗಿತಾವೆ ಅಂತಿದ್ದಾರೆ ಕೈಕಾರ್ ಬೇರೆ ಬೇನೆಲ್ಲ ಹಾಕ್ಕೊಂಡು ಅಂದತೆ ಸಂಪು ಬತ್ತೇರು ಸಂಪದನ್ನ ಓಲರಿ ದೂರ போய் ನೀರು ಮ್ಯಾಚ್ ದೂರ போಯ್ನಾ ಮ್ಯಾಚ್ ಹಾಕೊಂದುಲ್ಲೇರು ಹಾಕಲು ದರ್ತೊಂದುಲ್ಲೇರು ಗೆಂದೇರಾಕುಲ್ಲ ನಾ ಚೂರು ಪುಣಿ ಸುಮಿಯಕ್ಕ ಉಲ್ಲೆರ ಸುಮಿಯಕ್ಕ ಬೈಜೇರಿ ನೀ ಹಾಯ್ ಸುಮಕ್ಕ ಅಜ್ಜಿ ಸುಮಕ್ಕ ಹಾಯ್ ಸಂಪು ಬಂದಿದ್ದಾರೆ
ಒರಿಜಿನಲ್ ಬತ್ತೀರಿ. ಹಾಯ್ ಒರಿಜಿನಲ್ ಬ್ರೋ, ವೆಲ್ಕಮ್ ಟು ಲೈವ್ ಇನ್ ಚೊಲ್ಲರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಮನಸಾಂಡೆ ದಾದರ್ ಸ್ಪೆಷಲ್ ಅಂದಿ ನೂತ 15 ಕಾಕು ಲೆಡ್ಡೆ ಹಾಕೊಂದುಲ್ಲ ಇರುತ್ತೆ. 0 రెడ్ వికెట్ పోతుంది మరి మొక్కలు ఎంచిన బౌలింగ్ ಗೊತ್ತಾಪಚ್ಚಿ ನನ್ನ 45 ಬಾಲ್ 45 ರನ್ ಔಟ್ ಅವು ಪಕ್ಕ ಆಪುಂಡು. ಅವಿನಾಶ್ ಬಾಯ್ ಬಂದಿಲ್ಲ. ಓಕೆ ಓಕೆ ಬಾಯ್ ಅವಿನಾಶ್. ವನಸಾಂಡಿ ವನಸಾಂಡಿ ಎನ್ನಾಂಡಿ ಇರ್ನಾಂಡೆ ವನಸ ದಾದಿ ಸ್ಪೆಷಲ್ ಇರೇಗ ಎಂಕ್ ಬೆಂಡಿಕಾಯಿ ರೈಸ್ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಏರ್ ರಜ್ಜರ್ ಮಾರೆ ನಾನು ಎಂಡು ಮಲ್ಪುಣ ಇಟ್ಟಿತ್ತೆ ಎಂಕ್ಳು ಇರು ಹುಷಾರಾಯರ ಹುಷಾರಾಯೇ ಜನ ಬರ್ಪೂಜೆರಿಂದ ಎಂಡು ಮಲ್ಪುಗ ಅಂದಿತ್ತೆ ನಾನು 1 ಗಂಟೆ ಯಾವೊಂದು ಬೆಂಡೆಕಾಯಿ ಸಾರತ್ತಿ ಉಪ್ಪು ಕರಿ. ಇವತ್ತು ಜನ ಕಮ್ಮಿ ಇದ್ದಾರೆ, ಸ್ಯಾಟರ್ಡೆ ಅಲ್ವಾ, ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಮಳೆ ಅಲ್ವಾ, ಕೆಲವು ಕಡೆ ಕರೆಂಟ್ ಇಲ್ಲ. ಓ ಸಂಪು ಬ್ರೋ ಒಲ್ಲರಿ ಎಲ್ಲ ಮ್ಯಾಚ್ ಉಂಡೇರ್ನ ಉಪ್ಪು ಕರಿ ಐಟಿ ಎಂಚ ತಿನ್ಪುಣಿ ಎಂಕ್ ಇಷ್ಟ ಉಪ್ಪು ಕರಿ ಪಂಡ ಎಂಕ್ ಖುಷಿ ಆಪುನಾಯ್ತು ಉಣಿಯರೆ. ಬೊಕ್ಕ ಬಡಾನ ತಿನ್ನೋಡ ಆಪುಣಿ ದಾದಾ ಅನ್ಪುಣಿ ಹಸಿವಾದಾಗ ಉಣ್ಣಲೇಬೇಕಲ್ಲೇ. ಖಾಲಿ ಬೆಂಡಿಯಾ ಖಾಲಿ ಬೆಂಡಿ ಇರಗದೆ మల్బార్ హోటల్ ఇజ్జా హోటల్ ఏత్తలండి హోటల్లో పోదు ఎంచిన తినిపింది నోల అవు ఇప్పుడు కోరి ఫ్రై అక్కడ కజీపు కజిప్పు ఇంక్లే పులావ్ అందే ಅವು ಪೂರ ಎಡ್ಡೆ ಆಪುಜಿ ಕೋರ್ದಾಜಿ ಪೂರ ಒಟ್ರಾಸಿ ಬಯ್ಯಾನ ಕೊಂಚ ನುಂಗುದುಪ್ಪು ನಾವು ಪತ್ತು ದಿರಮ್ಸ್ ಅಂದು ಒಂಜಿ ಡಿಶ್ಗೆ 10 ದಿರಮ್ಸ್ ಪೂರ ಉಪ್ಪುಂಡು. ಕಡಾಯಿ ಚಿಕನ್ ಅವು ಪೂರ ಒರಿಯರೆ ಪೊರೆಸುಜಿ 2 ಜನ ಪೊರೆಸುಂಡು ಒಟ್ಟಿಗೆ ಪೋದು ಒರಿಯೇ ಪೋದು ಒಂಜಿ ಕಜಿ ಪುದೆ ತೊಂಡ ಐಟ್ ಒಂಜಿ ಈತು ಕಜಿ ಪರ್ಪುಂಡು ಯಾನ್ ತಿನ್ಪಿನಿ 2 ದೋಸೆ ಕಡಾಯಿ ಚಿಕನ್ ಪೂರ ತಿಕ್ಕೊಂಡಿ ತಿಕ್ಕೆರೆ ಪೂರ ತಿಕ್ಕೊಂಡು ಬಟ್ ಕಾಸ್ಟ್ಲಿ ಆಪುಂಡು ಒರಿಯರಿಯಾಗ ಬೊಕ್ಕ ಆತ ಇಷ್ಟಲ್ಲ ಆಪುಜಿ ನಮ್ಮ ಊರ್ದಕ್ಕಲ ಅಂಚಿನ ಹೋಟೆಲ್ದಲ್ಲ ಅಜ್ಜಿ ಮುಲ್ಪ ಪೂರ ಅಕ್ಕಲನೇ ಪುಂಡು ಕೈತೆ ದಿನಲ್ಲ ಅವಳು ಅಂದುಲ ಆ ಪಾಕಿಸ್ತಾನ ಹೋಟೆಲ್ ಅವು ಎಣ್ಣೆ ಜಾಸ್ತಿ ಅವಲ್ಲ ಉಂಡು ಕೈತಲ ಉಂಡು ಏಪಲವರ ಪೋ ತಿನ್ಪೇಂಕುಲ ಅಂಚ ಅವರಾಲ ಪೋಪುಚ ಎಣ್ಣೆ 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 ನೇಲೊಂದು ಉಪ್ಪು ನೈಟ್ ಅಕ್ಲೇನ ಕಡಾಯಿ ಚಿಕನ್ ದೆತೊಂಡ ರೊಟ್ಟಿ ಏತ ತಿನ್ನೋಳಿ ಅನ್ನಂದು ಶೋಕಾಪುಂಡು ತಿನಿಯರ ಶೋಕಾಪುಂಡು ಕರಾಚಿ ದರ್ಬಾರ್ದಾಗಲ ಪೂರ ಕೆಲವು ಹೋಟೆಲ್ ಎಡ್ಡೆ ಆಪುಜಿ ಕೆಲವು ಹೋಟೆಲ್ ಎಡ್ಡೆ ಆಪುಂಡು ದುಂಬು ಜಾಸ್ತಿ ತಿನ್ನೋಂತೆ ನಿತ್ಯ ತಿನ್ಪುಚಿ ಅವು ಚಪಾತಿಗತ್ತು ರೊಟ್ಟಿಗೆಲ್ಲ ಕೊರ್ಪೇರು ಪರೋಟೋಗು ಕೊರ್ಪೇರು ಶೀರ ಕಾಂಡ ಕೆಲವು ತಿನ್ನೊಂದಿಪ್ಪೇರು ಅಲ್ಪ ಅಂಜಿ ಎಲ್ಲಿ ಹೋಟೆಲ್ ಬಾರ್ದೆ ಎಡ್ಡಗಿರಕ್ಕೆ ಉಂಡಾಗ ಪೂರ ಒಂದು ಮೊಕ್ಕುಲೆ ಬರ್ಪಿನಿ ಪಾಕಿಸ್ತಾನದಕ್ಕುಲೆ ಚಪಾತಿ ಪರೋಟ ರೊಟ್ಟಿ ಶೀರಾ ಚೆನ್ನ ಅಕ್ಕಳು ಪೂರ ಕಮ್ಮಿ ಇಟ್ಟು ಕೊರ್ಪಿನಿ 5 ರೂಪಾಯಿ 5 ರೂಪಾಯಿಗೆ ಪೂರ ಒಂತೆಂತೆಲ್ಲ ಈ ಮಲಬಾರ್ ಹೋಟೆಲ್ ಲಂಚ್ ಅಜ್ಜಿ ಫುಲ್ಲೇ ದೇತೊಂಡ ಪೂರ ಅವು ಪ್ರಾಬ್ಲಮ್ ಕೆಲವರು ಕೊರ್ಪೇರು ಪೀಸ್ ಪರೋಟ ಬಂಡದವು ಎಡ್ಡಾಪ ಜಾತ ಸೋಕಾಪುಂಡು ಅಂತ ತಿಂತೆ ಎಂಗಳು ಪೂರ ಟ್ರೈ ಮನ್ಪರ ಪೂರ ಟ್ರೈ ಮಂತದ ಅವು ಪಠಾನ್ದಕ್ಕಳು ಅಂದ್ ತಿನ್ನಂದಿನ ದಾಲಜ್ಜಿ ದುಬೈ ಪೂರ
ಅಂದೆ. ಹಾಂ ಹಾಂ. ಬಾರ್ಬಿಕ್ಯೂ ತಿಂತೆ ಜಿಂದಿಜ್ಜಿ ಅಂಡ ಜಾಸ್ತಿ ರೆಗ್ಯುಲರ್ ಇಜ್ಜಿ ಅವ ನೇಲ ದೀಪಿನ ಅವು ಎಂಕ್ ದಾದನ ಪಂಡ ಇಂಚ ಬಾರ್ಬಿಕ್ಯೂ ಎಡ್ಡೆ ಆಪುನು ಹೋಟೆಲ್ ಪುರ ಕೆಲವು ತಿಕ್ಕುಣತ ಅವು ಪುರ ಎಡ್ಡೆ ಆಪುನು ಅವು ನೇಲ ದೀಪಿನ ಕರಂಚದ ಅವು ಆತ್ ಮಜಾ ಆಪುಜಿ. ಗ್ರಿಲ್ ಅವು ಎಡ್ಡೆ ಆಪುಜಿ ಆತ ಬಾರ್ಬಿಕ್ಯೂ ಅವು ಇತ್ತ ಬರ್ಪುಣತ ಅವು ಮಸಾಲ ಬಾರ್ಬಿಕ್ಯೂ ಅವು ಪುರ ಅವು ಶೋಕ್ ಆಪುನು ಎಂಜಿನ ಪನ್ಪೆರೈಕ್ ಅವು ಗ್ರಿಲ್ ಟೇಸ್ಟ್ ಉಪ್ಪುಜಿ ಹೌದಾ ಅದು ಇಚ್ಚೂರು ಉಪ್ಪುಲ ಮಸಾಲ ಬಾರ್ದುಪ್ಪಿರ ಅವು ಲೇಪುರ ಮಾಸ ಅವು ಆ ಫಿಲಿಪಿನಗಳು ಆಫ್ರಿಕನ್ನಗಳು ಪೂರ ತಿನ್ಪೇರು ಬೋರ್ಡ್ ತಿನ್ನತ್ತೆ ಇಂಚ ತಿನ್ಪೇರ ಗೊತ್ತುಜಿ ಕಬೂಸ್ ದೊಟ್ಟಿಗೆ ಅಮೂಸ್ ಕೊರ್ಪೇರು ಅವು ಎಡ್ಡೆ ಆಪುನ ಅಮೂಸು ಕಬೂಸು ಪುರ ಅವು ಪೂರ ಪಾಡ್ದು ತಿಂದ್ರೆ ಶೋಕ ಆಪುನು. ಡ್ರೀಮ್ ಮೇಕ್ಸ್ ಎಂಗ್ ತಂದೂರಿ ಅಫಾಮ್ ಸೋಕಾಪುಂಡು ಅಲ್ಫಾಮ್ ತಂದೂರಿ ಎಡ್ಡೆ ಆಪುಂಡು. ಡ್ರೀಮ್ಸ್ ಮೇಕ್ಸ್ ಎಡಿಟ್ಸ್. ಹಾಯ್ ಡ್ರೀಮ್ ಮೇಕ್ಸ್ ಎಡಿಟ್ಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಯಾವ ಊರು ನಿಮ್ಮದು? ಅವು ಫಿಶ್ ಸ್ಯಾಂಡ್ವಿಚ್ ತಿಂತಾರ? ಟೂನಾ ಅದೇ ಚಿಕನ್ದಲ್ಲ ತಿಂತೆ, ಫಿಶ್ ತಿಂತೀಚಿ. ಡ್ರೀಮ್ಸ್ ಸಂಪು ಕೂಡ ಬತ್ತೀರು. ಸಂಪು ಒಂಜಿ ವಿಕೆಟ್ ಪೋಂಡಿ ಒರಿ ಔಟ್ ಆಯ್ ನನ್ನೊಂಜಿ 2 ಜನ ಔಟ್ ಆಯ್ಟ ಸಟ್ಟಾವು. ಈ ರೋಡೆ ಬಲ್ತೊಂದುಲ್ಲ ರೀ ಗಡಿ ಎಲ್ಲ ಲೈಕ್ ಉಂಡೆ ಇರ್ನ ಲೈವ್ ಉಂಡೆ ಸಾರಿ ಲೈವ್ ಹಿಂಗೆ ಕಾಂಡೆಲ್ ಹಾಕದು ಸಜ್ಜಿಗೆ ಅನ್ಪೇರಂಡು. ಜಿಯೋಮಾನುಡು ಬೊರ್ಚಿ ಮಾರೆ ಅವು ಸ್ಯಾಂಡ್ವಿಚ್. ಬೇತೆಲ್ ಪೋಯೇನು ಎಂಜಿನೋ ಬೇತೆಲ್ ಇಜ್ಜಿ ಬೇತೆಲ್ ಬೊಕ್ಕೊನಿ ಪೋಯಿನಿ ಬ್ರೂಕ್ ಪೋಯೆ ಬಂಟೊನ್ ಪೋಯೆ ಬಂಟೊನ್ ಎಂಟು ಮಂದಿ ಇದ್ದೀರಿ ಮಾರೆ ಮೇಲೆ. ಯಾರದು 8 ಮಂದಿ? ನೋಡುತ್ತಿದ್ದಂತೆ. ಕೆಳಗೆ ಬನ್ನಿ ಮಾತಾಡುವ. ನೋಡು ಕನ್ನಾರೆ ನಿಂತಿಹಳು, ನಗುತ್ತಾ ಚಾಮುಂಡಿ ನಿಂತಿಹಳು. ಬೇತೆಲ್ಲ ಆರಿಸಿ ಬಿಡುತ್ತೆ ಅಂದ. ಓಕೆ ಬೇತೆಲ್ಲ ಹಾಕುವೇನ ಹಾಕಿ ಏತ್ 31 ಬಾಲ್ 35 ರನ್ ಹಾಕದೆ ಅಂಚಿನ ಜಾಸ್ತಿದಲ್ಲ ಹಾಕಿಜ್ಜಿ. ಬಾಲ್ 2 ರನ್ 35 ಬಾಲ್ 31 ಮೂಜಿ ಬೌಂಡ್ರಿ 1 6. ನನ್ನ ಮಾತ್ರ 36 ಬಾಲ್ 17 ರನ್ ಆವಡು. ಚಾನ್ಸ್ ಉಂಡು ಒಂಜಿ 2 ವಿಕೆಟ್ ಪೋಂಡ ಚಾನ್ಸ್ ಉಂಡು. ಇಜ್ಜಿನ ಹಾಕುವೇರು ಹಾಕುನು ಅಕ್ಲೆಗ್ಲ ಚಾನ್ಸ್ ಉಂಡು, ನಂಕಲ ಚಾನ್ಸ್ ಉಂಡು. ಬೌಲಿಂಗ್ ನಡಪುಜಿ ಏನಲ್ಲ. ಓಕೆ ನಮ್ಮ ಎಂಡ ಮನ್ಪಾಗ ಏರ್ಲ ಇಜ್ಜೇರು ಜಾಸ್ತಿ ಲೈವ್ ಜನ ಬರೋದು ಇಜ್ಜೇರು ಮಾತೆಲ್ಲ ಮ್ಯಾಚ್ ತೂವೊಂದುಲ್ಲ ಎರದನ್ನ ಎಲ್ಲ ಪಗೆಲ್ಡು ಲೈವ್ ಮನ್ಪಾಗ ಒಂಜಿ ಏನು ಲಿಂಕ್ ಪಾಡುವೆ ಎರಗಂಡಲ ಜಾಯಿನ್ ಬರ್ರೆ ಎತ್ತನ ಬಲೆ. ಸುಮಯ ಖಾಲೀದ್ ಬರ್ತೀರ. ಹಾಯ್ ಸುಮಯ ಖಾಲೀದ್, ವೆಲ್ಕಮ್ ಟು ಲೈವ್. ಯಾವ ಊರು ನಿಮ್ಮದು?
ಓಕೆ ಎಂಡ್ ಅನ್ಬುಗವೆ. ಥ್ಯಾಂಕ್ ಯು ಸೋ ಮಚ್ ಮಾಯ್. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಅಂದ ಅವರೇ ಬರ್ಪೇರಿ ಅಂಚೆನೆ. ಗುಡ್ ನೈಟ್. ಓಕೆ.